ಸರ್ ನಮಸ್ಕಾರ. ಯಾರು? ನಮಸ್ಕಾರ ಸರ್ ಚರಂತಿಮಠ ಸರ? ಹೌದ್ರಿ ಸರ್ ರವಿ ಹಿರೇಮಠ ಅಂತೇಳಿ ನಮ್ಮ ಕರ್ನಾಟಕ ರಾಜ್ಯ ಬೇಡ ಜಂಗಮ ಸಮಾಜದ ಸಂಘಟನೆ ಕಾರ್ಯದರ್ಶಿ ಸಿನ್ನೂರು ಸರ್. ನಮಸ್ಕಾರ, ಹೇಳ್ರಿ. ನಮಸ್ಕಾರ ಸರ್ ಏನು ಸರ್ ಇದು ಕಲ್ಯಾಣ ಸಮಿತಿ ಅಧ್ಯಕ್ಷರು MP ಕುಮಾರಸ್ವಾಮಿ ಅವರು ಅವನು ನನಗೆ ಭೇಟಿನೇ ಆಗಿಲ್ರಿ. ಅವ ಒಂದಿನಾನು ಯಾರೋ ನನಗೆ ಈಗ ಅವರು ಟಂಕಳಕಿ ಸ್ವಾಮಿಗಳು ಫೋನ್ ಮಾಡಿದ್ರು. ಹಾಂ ಸರ್. ಏನ್ರಿ? ಹಾಂ ಸರ್. ಫೋನ್ ಮಾಡಿ ನನಗೆ ಹೇಳಿದ್ರು. ನನ್ನ ಹತ್ರ ವಾಟ್ಸಪ್ಪು ಇಲ್ಲ, ಏನೂ ಇಲ್ಲ, ಹ್ಞೂ ಸರ್. ಫೇಸ್ಬುಕ್ ಇಲ್ಲ, ವಾಟ್ಸಪ್ ಇಟ್ಕೊಂಡಿಲ್ಲ ನಾನು. ಹ್ಞೂ ಸರ್. ಏನ್ರಿ? ಹ್ಞೂ ಸರ್. ಅವ ನನಗೆ ಭೇಟಿನೂ ಆಗಿಲ್ಲ. ಹ್ಞೂ ಸರ್. ಏನ್ರಿ? ಹ್ಞೂ ಸರ್. ಸುಮ್ಮನೆ ಅವ ನಾ ಏನೋ ಹೇಳಿದಂತ ಹೇಳಂತ ಅವ್ರು ಸ್ವಾಮಿಗಳು ಹೇಳಿದ್ರು ನನಗೆ. ಹಾಂ ಸರ್. ಅಲ್ಲ ಸರ್ ನಾನೇನಂತೀನಿ ಸರ್, ಈಗ ನಾವು ಸ್ವಾಮಿಯರ ಅಂದಮೇಲೆ ಎಲ್ಲ ರೀತಿಯಾಗಿರ್ತಕ್ಕಂಥ ನಾವೊಂದು ಅಭಿಮಾನ ಅಲ್ಲ ಸರ್ ಜಂಗಮರಂತ ಎಲ್ಲರೂ. ಹಿಂಗ ಸರ್ ಯಾಕೆ ನನಗೇನು ಹೇಳಿಲ್ಲ ಅವ. ಅಲ್ಲ ಸರ್ ಯಾಕೆ ಸರ್ ಸದನವಾಗ ಯಾಕೆ ಇದ್ರ ವಿಚಾರವಾಗಿ ನೀವತ್ತು MP ರೇಣುಕಾಚಾರ್ಯರು ಯಾಕೆ ಎತ್ತಾ ಇಲ್ಲ ಸರ್? ಅಲ್ಲಲ್ಲ, ನಾನು ಅದ್ರ ಬಗ್ಗೆ ಬಹಳ ಜನ ವಿರೋಧ ಮಾಡ್ತಾರ ಅಂತೇಳಿ ಅವತ್ತ ಬಹಳ ಜನ ಆದ್ರು. ನಾವು ಇಬ್ಬರು ಇರೋರು, ಒಂದ್ 20-30 ಜನ ಎದ್ದಿಂತ್ರ ಅವ್ರ ಪಕ್ಷಭೇದ ಮರೆತು ಹಂಗ ಹಿಂಗ ಅಂತ ಹೇಳಿ ನಾವ್ ಸುಮ್ಮನೆ ಕುಂತೀವಿ ಬಿಡಿ. ಆದ್ರೆ ನಾವೇನ ನಮ್ಮ ಮುಖ್ಯಮಂತ್ರಿ ಹೇಳ್ದ, ನೀವು ಹೋಗಿ ಅಲ್ಲಿ ಸ್ವಾಮಿಗಳಿಗೆ ಎಬಸ್ರಿ, ಅವ್ರಿಗೆ ಕೋರ್ಟ್ ನಿಂದ ಏನ್ ಬರ್ತದ ಕೋರ್ಟ್ ನಿಂದ ಮಾಡ್ಕೊಳ್ಳಿ, ಸುಮ್ಮನೆ ಇದನ್ನ ಮಾಡಿ ಯಾಕೆ ವಿರೋಧ ಕಟ್ಕೋತಾರ ಅಂತ ಹೇಳಿ ಅಂದ್ರೆ ಅವ್ರ ಮುಖ್ಯಮಂತ್ರಿಗಳು. ಏನ್ರಿ? ನಾಂದೇ ಸರ್ ಅವ್ರು ಕೇಳ್ಬೇಕಲ್ಲ, ಹೋಗಿ ನಾ ಅಂತೂ ಹೋಗುದಿಲ್ಲ. ರೇಣುಕಾಚಾರ್ಯ ಕಳಿಸಿದ್ರೆ ಕಳಿಸ್ರಿ. ಮತ್ತೆ ಅದು ಮಲ್ಲಿಕಾರ್ಜುನಯ್ಯನವ್ರು ಇದ್ದಾಗನ ಡೆಪ್ಯೂಟಿ ಸ್ಪೀಕರ್ ಇದ್ದಾಗ ಅದು ಇಶ್ಯೂ ಆಗಿದೆ ಅಲ್ಲೇ ಗೌರ್ಮೆಂಟ್ ಆಫ್ ಇಂಡಿಯಾದಿಂದ. ಏನ್ ಕೋರ್ಟ್ ನಿಂದ ಏನ್ ಕಾನೂನು ಪ್ರಕಾರ ಬರ್ತದ ಬರ್ಲಿ, ಅವ್ರು ತಗೋತಾರ ಏನ್ ಮಾಡ್ಕೋತಾರ ಮಾಡ್ಕೊಳ್ಳಿ ಅಂದ್ರೆ ಮುಖ್ಯಮಂತ್ರಿ. ಏನ್ರಿ? ನಾವು ಅಷ್ಟಕ್ಕನೆ ನಾವು ಇದನ್ನ ಸುಮ್ಮದೀವಿ. ನಾ ಯಾರ ಜೋಡಿ ಮಾತಾಡಕ್ ಹೋಗಿಲ್ಲ, ಯಾರ ಜೋಡಿ ಚರ್ಚೆನೂ ಮಾಡಕ್ ಹೋಗಿಲ್ಲ. ಏನ್ರಿ? ಅವ ನನ್ನ ಹೆಸರು ತಗೊಂಡೇನೆ ಹೇಳಿದಂತ. ಈಗ ಒಬ್ರು ಕೊಪ್ಪಳ ಜಿಲ್ಲಾ ಸ್ವಾಮಿಗಳು ಫೋನ್ ಮಾಡಿದ್ರು ನನಗೆ. ಕೊಟ್ರೆ ಅವ ನಿಮ್ಮ ಹೆಸರು ತಗೊಂಡನ ಅಂತ. ಅವ್ನ ಕಮಿಟಿನೂ ಅದು ಹುಚ್ಚಿದ್ದಂಗ ಐತದ ಕೊಡಿ. ನನ್ನ ಹೆಸರು ಯಾಕೆ ತಗೊಂಡೈತೋ ಗೊತ್ತಿಲ್ಲ, ಅವ್ನ ಫೋನ್ ನಂಬರು ಇಲ್ಲ ನನ್ನ ಹತ್ರ. ಏನ್ರಿ? ಅವ್ನ ನಂಬರ್ ಸಹಿತ ಸರ್ ನಾನೇನಂತೀನಿ ಸರ್, ಈಗ ವೈಯಕ್ತಿಕವಾಗಿ ಅಂತಲ್ಲ ಸರ್, ಸಮಾಜ ವಿಚಾರವಾಗಿ ಕಳಕಳಿಯಿಂದ ಕೇಳೋದು. ಈಗ ಮೊನ್ನೆ 30ನೇ ತಾರೀಕಿಗೆ ನಮ್ಮ ಕೋಟ ಶ್ರೀನಿವಾಸ್ ಅವರು ಬಂದು, ನಿಮಗೂ ಸರ್ಕಾರ ಲೆವೆಲ್ ಎಲ್ಲ ಗೊತ್ತಿರುತ್ತೆ ಅನ್ಸುತ್ತೆ ಸರ, ಅಧಿಕೃತವಾಗಿ ಆದೇಶ ಕೊಡ್ತೀವಿ ಅನ್ನೋ ಸಹಿತ ಇಲ್ಲಿವರೆಗೆ ಯಾವುದೋ ರೀತಿಯಾಗಿ ಏನು ಮಾಡಿಲ್ಲ ಒಂದು ಸರ. ಅವ್ರು ಮಾಡಿಲ್ಲ. ಅವ್ರೆಲ್ಲರಿಗೂ ಇದು ಇರ್ಲಿ ಅನ್ನೋದು ಎಲ್ಲರ ಮನಸ್ಸಿನಾಗ ಐತಿ. ಏನ್ರಿ? ನಿಮ್ಗೆ ಗೊತ್ತಿರ್ಲಿ. ಇದು ಇತ್ತಂದ್ರ SC ಮಂದಿಗೆ ಪ್ಯಾರಲಲ್ ಆಗಿದ್ ಒಂದು ಉಳಿತದ, ಇರ್ಲಿ. ಈಗಾಗಲೇ ಸ್ವಾಮಿಗಳು ಒಬ್ರು MP ಆಗ್ಯಾರ ಸೋಲಾಪುರದಾಗ. ಅವ್ರ ಮುಖಾಂತರ ಕಾಶಿ ಜಗದ್ಗುರುಗಳನ್ನ ಕರ್ಸಿದ್ದೀವಿ ನಾವು ಕಾಶಿ ಮಠಕ್ಕ. ಏನ್ರಿ? ಅದೆಲ್ಲಾ ಆಕ್ಟಿವಿಟೀಸ್ ಒಳಗೂ ನನ್ಗೆ ಗೊತ್ತದ. ಈಗ ನಾವು ರಾಜಕಾರಣದಾಗ ಇದ್ದವರು ಈಗ ಈ ರೀತಿ ಏನಾದ್ರು ಹೇಳಿದ್ರಂದ್ರ ಈ ದಲಿತರು ದಲಿತರನ್ನ ಮೈ ಮೇಲೆ ಬೀಳ್ತಾವ ಇವು ಸರ್. ಹೆಂಗ ಸರ್ ಈಗ ಬಹಿರಂಗವಾಗಿ ಸಿನ್ನೂರಿನ ಇರ್ತಕ್ಕಂಥ ನಾಡಗೌಡರು ಬಂದೋಗಿದಾರ, ಎಲ್ಲಾರು ಬಂದೋಗ್ಯಾರ ಸರ್, CM ಇಬ್ರಾಹಿಂ ಬಂದೋಗಿದಾರ ನಮ್ಮ ವೇದಿಕೆಗೆ. ಅವ್ರು ಬರುದು ಬೇರೆ, ನಾವು ಜಾತಿಯವರಾಗಿ ಬರುದು ಬೇರೆ. ನಾವು ಬಂದ್ವಿ ಅಂತ ಇಟ್ಕೊಡ್ರಿ ನೀವು. ಏನ್ರಿ? ನಮ್ಮನ್ನ ಅಷ್ಟು ಐಸೋಲೇಟ್ ಮಾಡ್ತಾರ ಅವರು, ನಿಮ್ಗೆ ಗೊತ್ತಿರ್ಲಿ. ಅಲ್ಲ ಹಂಗಲ್ ಸರ್, ಈಗ ನಾವು ನಮ್ಮ ಸಮಾಜ ಪರವಾಗಿ ಇರ್ತಕ್ಕಂಥ ವ್ಯಕ್ತಿಗಳು ಇರ್ತಿರಲ್ಲ ಸರ್. ನಮಗೇನ್ ನಿಮಗ್ ಸಿಗಬಾರ್ದು, ನಿಮಗ್ ಕೊಡ್ಬಾರ್ದು, ನಾವೇನ್ ಈ ವಿಚಾರದವ್ರಲ್ಲ. ನಿಮಗಲ್ಲ ಸರ್, ನಮಗೆ ಎಲ್ಲಾರು ಸರ್, ನಮಗಂತಲ್ಲ ಎಲ್ಲಾರಿಗೆ ಅವಕಾಶ. ಸರ್ ಮತ್ತೀಗ ತಮ್ಮ ಮುಂದಿನ ನಡೆ ಸರ್ ಹೇಗೆ? ಹಲೋ ಸರ್, ಸರಿಯಾಗಿ ಕೇಳ್ತಾ ಇಲ್ಲ.